ಮದ್ಯದ ಅಮಲಿನ ವೇಳೆ ಉಂಟಾದ ವಾಗ್ವಾದದಿಂದ ವ್ಯಕ್ತಿಯೊಬ್ಬ ಕೊಲೆಗೀಡಾದ ಘಟನೆ ಕಾಸರಗೋಡಿನ ಕುಂಬಳೆ ಸಮೀಪದ ಸೀತಾಂಗೋಳಿಯಲ್ಲಿ ನಡೆದಿದ್ದು, ಕೊಲೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬದಿಯಡ್ಕ ಪಂಚಾಯತ್ ವ್ಯಾಪ್ತಿಯ ನೇರ್ಚಾಲ್ ಸಮೀಪದ ಕುಂಟಿಕಾ ನಿವಾಸಿ 35 ವರ್ಷ ಪ್ರಾಯದ ಸಫಾಹೇದಿಯಾನೆ ಶಫಾಯತ್ ಕೊಲೆಯಾದ ವ್ಯಕ್ತಿ. ಕುಂಬಳೆ ನಾಯ್ಕಾಪು ಕೋಟೆಕಾರ್ ನಿವಾಸಿ 39 ವರ್ಷ ಪ್ರಾಯದ ಶ್ರೀನಿವಾಸ್ ಬಂಧಿತನಾಗಿರುವ ಕೊಲೆ ಆರೋಪಿ. ಏಪ್ರಿಲ್ 28ರಂದು ಮಧ್ಯಾಹ್ನ ಸೀತಾಂಗೋಳಿಯ ಮದ್ಯದಂಗಡಿ ಬಳಿಯ ಕಟ್ಟಡದ ಹಿಂಬದಿ ಶಫಾಯತ್ ಅವರ ಮೃತದೇಹ ಪತ್ತೆಯಾಗಿತ್ತು. ಮಾಹಿತಿ ಪಡೆದ ಕುಂಬಳೆ ಪೊಲೀಸರು ಸ್ಥಳಕ್ಕೆ ತೆರಳಿದಾಗ ಶಫಾಯತ್ ಅವರ ತಲೆಗೆ ಹೊಡೆದು ಕೊಲೆ ಮಾಡಿರುವುದು ಕಂಡುಬಂದಿತು. ಹತ್ಯೆಗೆ ಬಳಸಿದ್ದ ಮರದ ತುಂಡು ಸಮೀಪದಲ್ಲಿ ಪತ್ತೆಯಾಗಿತ್ತು. ಅದರಂತೆ ತನಿಖೆ ನಡೆಸಿದ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಶಫಾಯತ್ ಕೋಳಿ ಸಾಕಾಟ ವಾಹನದ ಚಾಲಕನಾಗಿ, ಶ್ರೀನಿವಾಸ್ ಇಟ್ಟಿಗೆ ತಯಾರಿ ಗೂಡಿನಲ್ಲಿ ಕೆಲಸ ಮಾಡ್ತಾ ಇದ್ದು, ಇಬ್ಬರು ಕೂಡ ಆಗಿದ್ದಾಗ ಜೊತೆಯಾಗಿ ಮದ್ಯಪಾನ ಮಾಡ್ತಾ ಇದ್ರು. ಏಪ್ರಿಲ್ 28ರಂದು ಬೆಳಗ್ಗೆ ಮದ್ಯದ ಅಮಲಿನಲ್ಲಿ ಇಬ್ಬರ ನಡುವೆ ಯಾವುದೋ ಕಾರಣಕ್ಕೆ ವಾಗ್ವಾದ ನಡೆದಿದೆ. ಇದು ತಾರಕಕ್ಕೇರಿದಾಗ ಓರ್ವನ ಕೊಲೆಯಾಗಿದೆ. ಆರೋಪಿ ವಾಕ್ಶ್ರವಣ ದೋಷ ಹೊಂದಿದ ವ್ಯಕ್ತಿಯಾಗಿದ್ದು, ಪೊಲೀಸರು ವಿಶೇಷ ಸಂವಹನಕಾರರ ಸಹಕಾರದಿಂದ ಆತನ ವಿಚಾರಣೆ ನಡೆಸಿದ್ರು. ಆರೋಪಿಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ.